ಬೆಳ್ತಂಗಡಿಯ ನಿವಾಸಿ ಸುಮಂತ್ ನಿಗೂಢ ಸಾವಿನ ಪ್ರಕರಣ ಇನ್ನೂ ಕೂಡ ಏನು ಎತ್ತ ಅನ್ನುವಂಥದ್ದು ಗೊತ್ತಿಲ್ಲ. ಇನ್ನು ಸುಮಂತ್ ಸಾವನ್ನಪ್ಪಿ ಇಂದಿಗೆ 21 ದಿನ ಕಳೆದರೂ ಕೂಡ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿಗಳ ಸ್ಪಷ್ಟವಾದ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ. ಜನವರಿ 14ರಂದು ಬೆಳಗ್ಗೆ ಧನುಪೂಜೆಗೆಂದು ಮುಂಜಾನೆಯಿಂದ ಮನೆಗೆ ಹೋದಂತಹ ಸುಮಂತ್ ಕಾಣೆಯಾಗಿದ್ದು ಹುಡುಕಾಟ ನಡೆಸಿದಾಗ ಮನೆಯ ಸಮೀಪದ ಬಾವಿಯಲ್ಲಿ ತಲೆಯ ಭಾಗಕ್ಕೆ ಗಾಯಗೊಂಡಂತಹ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಆರಂಭದಲ್ಲಿ ಇದೊಂದು ಅಸಹಜ ಸಾವು ಎಂದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿ ಬಳಿಕ ಕೊಲೆ ಪ್ರಕರಣ ಎಂದು ದಾಖಲಿಸಿದರು. ಪ್ರಕರಣ ಭೇದಿಸಲು 4 ಪ್ರತ್ಯೇಕ ತಂಡಗಳನ್ನು ಕೂಡ ರಚನೆ ಮಾಡಲಾಗಿತ್ತು. ಸುಮಂತ್ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ. ಸುಮಂತ್ ಸಾವು ಇನ್ನೂ ನಿಗೂಢವಾಗಿರುವುದು ಬಹಳಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ದಿನ ಬೆಳಗಾದರೆ ಸುಮಂತ್ ಪ್ರಕರಣದ ಬಗ್ಗೆ ಸುಳಿವಿದೆಯಾ ಎಂದು ಕೇಳುವವರ ಸಂಖ್ಯೆ ಇನ್ನೂ ಕಡಿಮೆಯಾಗಿಲ್ಲ. ಕಾರಣ ಅಮಾಯಕ ಬಾಲಕನ ಸಾವಿಗೆ ನ್ಯಾಯ ಒದಗಿಸಬೇಕು ಎಂಬುದೇ ಎಲ್ಲರ ಆಗ್ರಹ. ಸುಮಂತ್ ಸಾವಿನ ಪ್ರಕರಣ ಭೇದಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನೇತೃತ್ವದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ತೀವ್ರಗೊಂಡಿದೆ. ಬೆಳ್ತಂಗಡಿ ತಾಲೂಕು ಸೇರಿ ದಕ್ಷಿಣ ಕನ್ನಡ, ಕೇರಳ, ಮಂಜೇಶ್ವರದ ಅನೇಕ ಕಡೆಗಳಲ್ಲಿ ತೆರಳಿ ಅಲ್ಲಿನ ಆಯಕಟ್ಟಿನ ಸ್ಥಳಗಳ ಸಿಸಿ ಕ್ಯಾಮೆರಾ ಸಹಿತ ಸಂಶಯವಿರುವ ವಾಹನಗಳ ಕೆಲವೊಂದು ಸಂಶಯಾಸ್ಪದ ವ್ಯಕ್ತಿಗಳ ತನಿಖೆಯನ್ನ ಮಾಡಿದ್ದಾರೆ. ಮೂಲದ ಪ್ರಕಾರ ಪೊಲೀಸರು ಕೆಲವೊಂದು ಮಾಹಿತಿಗಳನ್ನು ಆಧರಿಸಿ ತನಿಖೆಗೆ ಚುರುಕು ಮುಟ್ಟಿಸಿದ್ದಾರೆ. ವರ್ಷಗಳ ಹಿಂದೆ ನಡೆದಂತಹ ಬಾಲಕನ ನಾಪತ್ತೆ ಪ್ರಕರಣದ ಬಳಿಕ ಬೆಳ್ತಂಗಡಿಯಲ್ಲಿ ಸುಮಂತ್ ಸಾವಿನ ಪ್ರಕರಣ ಅತ್ಯಂತ ಜಟಿಲವಾಗಿದೆ. ಯಾವುದೇ ಸಾಕ್ಷಿಗಳಿಲ್ಲದ ಪ್ರಕರಣವಾಗಿರುವುದರಿಂದ ಪೊಲೀಸರಿಗೆ ಇದೊಂದು ಸವಾಲಿನ ಜೊತೆ ಕುತೂಹಲದ ಪ್ರಕರಣ ಎಂದೇ ಹೇಳಬಹುದು.